ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಡಿ ಲಾಗ್. ವೀಕ್ಷಕರೇ, ಪಾರ್ಕಿನ ಹತ್ರ ಬಂದಿದ್ದೇವೆ. ಯಾಕೆ ಅಂತ ಹೇಳಿದರೆ ಇವರಿಗೆ ಪಾರ್ಕ್ ನೋಡಬೇಕಂತೆ. ಪಾರ್ಕ್ ಮಾತ್ರ ಕೆಲವು ಸರ್ತಿ ನೋಡಿ ಆಗಿದೆ, ಇನ್ನು ಸಹ ವಾಪಸ್ ಪಾರ್ಕ್ ನೋಡಬೇಕಂತೇಳಿ ಇವರಿಗೆ ಆಸೆ ಅಂತೆ. ನೋಡೋ ವೀಕ್ಷಕರೇ, ನಾವು ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಒಳಗೆ ಹೋಗುವಂತೆ. ಈ ಬಿಸಿಲಿನ ಒಂದು ಪವರ್ ಬಾರ್ ಜೋರುಂಟು. ಹಾಗಾಗಿ ನೋಡಿ, ಬಿಸಿಲಲ್ಲಿ ಮುಖ ಎಲ್ಲ ಯಾವ ಥರ ಕಾಣ್ತದೆ ನೋಡಿ. ಕ್ಯಾಮರಾ ಹಿಡಿಯೋದು ಬೇಡ. ಓಕೆ ವೀಕ್ಷಕರೇ, ಬನ್ನಿ ಪಾರ್ಕಿನ ಒಳಗಡೆ ಹೋಗುವ. ಈಗ ನಾವು ಒಳಗಡೆ ಬಂದೇವೆ ಪಾರ್ಕಿನ. ನೋಡಿ, ಅಲ್ಲಿ ರೈಲು ಬರುವ ಟ್ರ್ಯಾಕ್ ಉಂಟು ನೋಡಿ. ಇವನು ರೈಲಿನ ಟ್ರ್ಯಾಕಿನ ಹತ್ರ ಹೋಗಿದ್ದಾನೆ ನೋಡಿ. ಈ ಮರದ ಕೆಳಗಡೆ ನಾವು ಕೂತ್ಕೊಂಡದ್ದು. ಸೂಪರ್ ಗಾಳಿ. ಈಗ ಒಳಗಡೆ ಬಂದಿದ್ದೇವೆ. ಫುಲ್ಲು ಗಾಳಿ ಉಂಟು ಇಲ್ಲಿ. ಈಗ ಸೆಕೆ ಒಂದು ಸ್ವಲ್ಪ ಸಹ ಗೊತ್ತಾಗೋದಿಲ್ಲ, ನೆರಳು ಸಹ ಉಂಟು. ಹಾಗಾಗಿ ನೋಡಿ, ಇಲ್ಲಿ ಮಕ್ಕಳೆಲ್ಲ ಟ್ರೈನಿಗೆ ಓಡ್ತಾ ಇದ್ದಾರೆ. ಟ್ರೈನಲ್ಲಿ ಬರ್ತಾ ಉಂಟಲ್ಲ, ಹಾಗೆ ಅದಕ್ಕೆ ಕೂತ್ಕೊಳ್ಳಿಕ್ಕೆ ಅಂತೇಳಿ ಮಕ್ಕಳೆಲ್ಲ ಓಡ್ತಾ ಇದ್ದಾರೆ ನೋಡಿ. ಇದೊಂದು ಮರವನ್ನು ಕಟ್ ಮಾಡಿದಾಗಿ ನೀವು ಕಾಣ್ತಾ ಉಂಟು. ಅರ್ಧ ಕಟ್ ಮಾಡಿದಾಗಿ ನೋಡುವ. ಕಟ್ ಮಾಡಿದ ಮರ ಅಲ್ಲ, ಸಿಮೆಂಟಲ್ಲಿ ಮಾಡಿದ್ದು, ಕಸ ಹಾಕ್ಲಿಕ್ಕೆ ಅಂತೇಳಿ. ನಾವು ಎಷ್ಟು ಸರ್ತಿ ಈಗ ಕದ್ರಿಗೆ ಬರುದು? ಕದ್ರಿ ಪಾರ್ಕಿಗೆ ಎಷ್ಟನೇ ಸಲ ಬರುದು ನಾವಿಗೆ? ಎಷ್ಟನೇ ಸರ್ತಿ ನಾವು ಕದ್ರಿ ಪಾರ್ಕಿಗೆ? ಆಮೇಲೆ ಮದುವೆ ಆಗಿ 2 ಸಲ ಬಂದು, ಆಮೇಲೆ ಮಹಾನ್ ಹುಟ್ಟಿದ ಮೇಲೆ 2 ಸಲ ಬಂದೆವು. ಇದು 4 ಆಯಿತು, ಇದು 5ನೇ ಸಲ ನಾವು. ನಮಗೆ ಎಷ್ಟೇ ಸರಿ ಅಂತಾನೆ ಗೊತ್ತಾಗಲ್ಲ, ನಾವು ಬರ್ತಾ ಇದ್ದೇವಲ್ಲ. ಇವಳಿಗೆಲ್ಲ ನೆನಪು ಇರ್ತದೆ. ಮುಂಚೆ ಕೂಡ ಬಂದಿದ್ದೀರಾ? ಮದುವೆಗೂ ಮುಂಚೆ ಸಹ ಬಂದಿದ್ದೀನಿ. ಹಾಗೆ ಯಾರ ಜೊತೆ ಅಲ್ಲ, ನಾವು ಫ್ರೆಂಡ್ಸ್ನವ್ರ ಜೊತೆ ಅಲ್ಲ. ಇವರು ಹೇಳಲಿಲ್ಲ ಮುಂಚೆ ಸಹ ನಾವು ಬರ್ತಾ ಇದ್ದೇವೆ ಅಂತ ಹೇಳುವಾಗ ಯಾರ ಜೊತೆ ಅಂತ ಕೇಳಲೇಬೇಕು. ಈ ಹುಡುಗಿಯರಿಗೆ ಒಂದು ಇದುವೇ ಕೆಲಸ ಡೌಟ್. ಇದು ಅಪ್ಪಟ ಅಂತ ಗೊತ್ತುಂಟಲ್ಲ ನನಗೆ, ಅದನ್ನು ಕೇಳ್ಬೇಕು. ಮಹಾನ್ ಇಲ್ಲಿ ಬಾ. ಇಲ್ಲಿದ್ದು ತೋಟದ ಕೆಲಸದವರಾಗಿ ಅದೆಲ್ಲ ಹಾಲ್ ಮಾಡ್ತೀವಿ. ಇದರ ಆಚೆ ಹೀಗಾಗಿ ಇದು ಕದ್ರಿ ಪಾರ್ಕಿನಲ್ಲಿ ಇರೋದು. ಈಗ ಒಂದು ದೊಡ್ಡ ಕೊಳದಾಗಿ ಮಾಡಿದ್ದಾರೆ. ಅದರಲ್ಲಿ ಒಂದು ಮಧ್ಯದಲ್ಲಿ ಒಂದು ಸೇತುವೆ ಮಾಡಿದ್ದಾರೆ. ಇದರ ಒಳಗೆಲ್ಲ ಫುಲ್ಲು ಹುಲ್ಲು ಬೆಳೆದಿದೆ ನೋಡಿ. ದೊಡ್ಡ ಮೀನನ್ನು ಸತ್ತಿದೆ ನೋಡಿ. ಅಲ್ಲಿ ರೈಲ್ ಬರ್ತಾ ಉಂಟು. ರೈಲ್ ನೋಡ್ಬೋದು, ರೈಲ್ ಬರ್ತಾ ಸೂಪರ್ ರೈಲ್ ನೋಡಿ. ಅಲ್ಲೊಂದು ಮೀನಂತ ಕೋಳಿ ಈಜುತ್ತಾ ಉಂಟು. ಸೂಪರ್ ಉಂಟು. ಇಲ್ಲಿಗೆ ನಾವು ಇಷ್ಟವರೆಗೆ ಬರಲಿಲ್ಲ ಮಾರೆ, ಈಗ ಫಸ್ಟ್ ಇಂಥದ್ದೆಲ್ಲ ಇಲ್ಲಿ ಉಂಟು ಅಂತೇಳಿ ಗೊತ್ತೇ ಇಲ್ಲ. ಇದು ಹೊಸತಾದದ್ದು ಅಥವಾ ಮೊದಲಿದ್ದ ಏನೋ ಗೊತ್ತಿಲ್ಲ. ಇದು ನಮ್ಮದು ಶೂಟಿಂಗ್ ಇದ್ದಾಗೆ ಅದರ ವಿಡಿಯೋ ಆಗ್ತಾ ಉಂಟು. ಇವಾಗ ಸಾಂಗ್ ಇತ್ತು.
ಪ್ಲೇಸ್ ಬಂತು. ಮಹಾನಿಗೆ ಭಾರಿ ಖುಷಿ ಆಗ್ತಾ ಉಂಟು ಹಾಗೆ. ಓ ಇಲ್ಲಿ ಉಂಟು, ಇವನು ಯಾವಾಗದಿಂದ ಹೇಳ್ತಾ ಇದ್ದಾನೆ ಜೋಕಾಲಿಯಲ್ಲಿ ಆಡಬೇಕು, ಇದರಲ್ಲಿ ಆಡಬೇಕು, ಅದರಲ್ಲಿ ಎಲ್ಲ ಆಟ ಸಾಮಾನುಗಳು ಇಲ್ಲಿ ಉಂಟು. ಇಲ್ಲಿ ಈಗ ಬಂದೇವು ನಾವು. ಓಡಿ ಆಯ್ತು, ಓಡಿ ಆಯ್ತಲ್ಲ, ಫುಲ್ಲು ಕಾಣ್ತಾ ಉಂಟು ನೋಡಿ. ಇದನ್ನೆಲ್ಲ ತಿರುಗಿಸ್ಕೊಂಡು ಹೋಗುದ. ಮಕ್ಕಳೆಲ್ಲ ಆಡ್ತಾನೆ ಇದ್ದಾರೆ ಎಲ್ಲ ಪಾರ್ಕಲ್ಲಿ. ಕದ್ರಿ ಪಾರ್ಕ್. ಇಲ್ಲಿ ಇವನಿಗೆ ಯಾವುದರಲ್ಲಿ ಆಡೋದು ಎಂತ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಆಚೀಚೆ ಯಾವುದರಲ್ಲಿ ಆಡಲಿಕ್ಕೆ ಆಗ್ತದೆ ನೋಡ್ತಾ ಇದ್ದಾನೆ. ಯಾವುದು ಸಹ ಇವನಿಗೆ ಸರಿ ಅಂತ ಕಾಣುದಿಲ್ಲ ಆಟ ಆಡೋದು. ಎಲ್ಲ ದೊಡ್ಡವರೇ ಆಡುತ್ತಿರುವುದು, ಸಣ್ಣವರದೆಲ್ಲ ಆಚೆ ಉಂಟು. ಅಲ್ಲಿ ಫುಲ್ ಬಿಸಿಲು, ಹಾಗಾಗಿ ಇವನು ಇಲ್ಲೇ ಆಟ ಆಡುವಂತ ನೋಡುದು. ಎಲ್ಲ ಇಲ್ಲಿದ್ದ ಆಟ ಸಾಮಾನು ಹಾಳಾಗಿದೆ ನೋಡಿ. ಈ ಪಾರ್ಕಿನಲ್ಲಿ ಸಣ್ಣ ಮಕ್ಕಳದುಂಟು ಆಟ ಆಡೋದು. ಅದು ಸದಲ್ಲೆಲ್ಲ ತುಂಬ ಮಕ್ಕಳೆಲ್ಲ ಇದ್ದಾರೆ. ನೋಡಿ ಇವನನ್ನು ಅಂದಾಜು ಮಾಡಿ ಇದರಲ್ಲಿ ಆಡ್ತಾ ಇದ್ದಾನೆ ನೋಡಿ. ಇದು ಇವನಿಗೆ ಸೆಟ್ ಆಯಿತು ನೋಡಿ, ಇದರಲ್ಲಿ ಆಟ ಆಡ್ತಿದ್ದಾನೆ. ಮಕ್ಕಳಿಗೊಂದು ಆಸೆ ಇಲ್ಲ ಯಾವುದಲ್ಲಿ ಆಟ ಆಡಿ ಬೆಟ್ಟದಲ್ಲಿ ಆಟ ಆಡೋದು. ಯಾಕಂದರೆ ಇವನ ಆಟ ಆಡೋದಲ್ಲಿ ಎಲ್ಲ ಫುಲ್ಲು ಮಕ್ಕಳಿದ್ದಾರೆ, ಅದು ಆ ಸೈಡಲ್ಲಿ. ಯಾಕಂದರೆ ಇದರಲ್ಲಿ ತುಂಬ ಜನ ಇಲ್ಲಿ ಬರ್ತಾರೆ ಮಕ್ಕಳೆಲ್ಲ, ಅದರಲ್ಲಿ ಆಟ ಆಡ್ತಾನೆ ಇದ್ದಾರೆ. ಹಾಗೆ ಪಾಪ ಇದರಲ್ಲಿ ಆಚೆ ತಿಂತಾ ಇದ್ದಾರೆ. ನಾವು ಇದರೊಳಗೆ ಹೋಗ್ತೀವಿ, ಇದರೊಳಗೆ ಫುಲ್ಲು ಮಕ್ಕಳು ಆಟ ಆಡೋದೆಲ್ಲ ಅದರಲ್ಲೆಲ್ಲ ಫುಲ್ಲು ಮಕ್ಕಳು ಯಾವುದಲ್ಲಿ ಆಟ ಆಡುವ ಹಾಗೆ ಸಿಗಲ್ಲ ನೋಡಿ. ಇಲ್ಲಿ ಜಾರುಕೊಂಡಿದ್ದು ಅದರಲ್ಲಿ ಸಹ ಮಕ್ಕಳಿದ್ದಾರೆ. ಇಲ್ಲಿ ತಿರುಗುತ್ತಾ ಉಂಟು, ಇದರಲ್ಲಿ ಸಿಗ್ತಾರೆ. ಇಲ್ಲಿ ಆಟ ಆಡಲಿಕ್ಕೆ ಸಾಧ್ಯ. ಯಾವುದೆಲ್ಲ ಆಟ ಆಡ್ತಾರೆ ಎಲ್ಲ ಫುಲ್ಲು ಮಕ್ಕಳೆಲ್ಲ ಇದ್ದಾರೆ. ಮತ್ತು ಏಕಾದ್ರೂ ಒಂದು ಜೋಕಾಲಿ ಸಿಕ್ಕಿದೆ. ಇಲ್ಲಿ ಏನು ಯಾರು ಮಕ್ಕಳಿಂದ ಪಾಪ ಇದರಲ್ಲಿ ಆಟ ಆಡ್ತಾ ಇದ್ದಾರೆ. ಅವನಿಗೆ ಇದರಲ್ಲಿ ಆಡೋದು ಭಾರಿ ಖುಷಿ. ಅದರ ಒಂದು ಗಾಡಿಯಲ್ಲಿ ಮಾತ್ರ ಗೊತ್ತಿರ್ತಿಲ್ಲ, ಒಂದು 5 ನಿಮಿಷ ವೇಸ್ಟ್ ಮಾಡೋದು. ಇಲ್ಲಿ ಫ್ಯಾನ್ ಎಲ್ಲ ಹಾಕಿ ಎಷ್ಟು ಚೆಂದ ಮಾಡಿದ್ದಾರೆ. ಅದರಲ್ಲಿ ಕಸೆಲ್ಲ ಇರಿಸಲಿಲ್ಲ, ಕಸೆಲ್ಲ ಆಗಿದೆ. ಎಲ್ಲ ವಿಶ್ರಾಂತಿ ತೆಗೆದುಕೊಳ್ಳೋಕ್ಕೆ